ಮುಲ್ಕಿ ಒಳಲಂಕೆ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ವಿಶೇಷ ಗೋಪೂಜೆ, ಶ್ರೀ ಬಲೀಂದ್ರ ಪೂಜೆ, ತುಳಸಿ ಪೂಜೆಯು ಕ್ಷೇತ್ರದ ಅರ್ಚಕರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ದೇವಸ್ಥಾನದ ಅರ್ಚಕ ವೃಂದ, ಆಡಳಿತ ಮಂಡಳಿಯ ಸದಸ್ಯರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ನವೆಂಬರ್ 14ರಂದು ವನಭೋಜನ ಉತ್ಸವ ಪ್ರಯುಕ್ತ ಮೃಗಬೇಟೆ ಉತ್ಸವ, ಶ್ರೀ ದೇವರಪೇಟೆ ಸವಾರಿ, ಕಟ್ಟೆಪೂಜೆ, ವನದಲ್ಲಿ ರಾತ್ರಿ ಹವನ, ಮಹಾನೈವೇದ್ಯ, ಮಂಗಳಾರತಿ, ದರ್ಶನ ಸೇವೆ, ಭೂರಿ ಸಮಾರಾಧನೆ ನಡೆಯಲಿದೆ. ಇನ್ನು ಮುಲ್ಕಿ ಸೀಮೆಯ 9 ಮಾಗಣೆಯ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಗೋಪೂಜೆ ಹಾಗೂ ಶ್ರೀ ಬಲೀಂದ್ರ ಪೂಜೆ ವಿಜೃಂಭಣೆಯಿಂದ ನೆರವೇರಿತು. ಕ್ಷೇತ್ರದ ಅರ್ಚಕರಾದ ನರಸಿಂಹ ಭಟ್ ನೇತೃತ್ವದಲ್ಲಿ ಶ್ರೀ ಬಲೀಂದ್ರ ಪೂಜೆ ಹಾಗೂ ಗೋವುಗಳಿಗೆ ವಿಶೇಷ ಪೂಜೆ ನಡೆದು ಪ್ರಸಾದ ವಿತರಣೆ ನಡೆಯಿತು. ದೇವಸ್ಥಾನದ ಪ್ರಸಾದ್ ಭಟ್, ಆನುವಂಶಿಕ ಮುಕ್ತೇಸರ ದುಗ್ಗಣ್ಣ ಸಾವಂತ ಅರಸರು, ನಾಗೇಶ್ ಬಪ್ಪನಾಡು, ಅಕೌಂಟೆಂಟ್ ಶಿವಶಂಕರ್, ಭಕ್ತಾದಿಗಳು ಉಪಸ್ಥಿತರಿದ್ದರು. ಏತನ್ಮಧ್ಯೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಮಾಂಜದಲ್ಲಿ ನಡೆಸುತ್ತಿರುವ ನಂದಿನಿ ಗೋಶಾಲೆಯಲ್ಲಿ ಸಜ್ಜನ ಬಂಧುಗಳ ಸಂಯೋಜನೆಯಲ್ಲಿ ಗೋಪೂಜೆ ನಡೆಯಿತು. ಶ್ರೀ ಹರಿನಾರಾಯಣ ದಾಸ ಆಸರಣ್ಣ ಅವರು ಮಾತನಾಡಿ, ನಾನಾ ತಳಿಗಳ ದೇಸಿ ದನಗಳನ್ನು ಇಲ್ಲಿ ನೋಡಿಕೊಳ್ಳಲಾಗುತ್ತಿದ್ದು, ದೇಗುಲವು ವಾರ್ಷಿಕ 50 ಲಕ್ಷಕ್ಕೂ ಮಿಕ್ಕಿ ಹಣವನ್ನು ಇದಕ್ಕಾಗಿ ಖರ್ಚು ಮಾಡುತ್ತಿದೆ. ಅನೇಕ ಭಕ್ತರು ಹುಲ್ಲು, ಹಿಂಡಿ ಹೀಗೆ ನಾನಾ ವಸ್ತುಗಳನ್ನು ನೀಡಿ ಸಹಕರಿಸುತ್ತಿದ್ದಾರೆ ಎಂದರು. ಮತ್ತು ಕೊಡುತ್ತಿದ್ದ ಸಜ್ಜನ ಬಂಧುಗಳು ಸೇರಿದೆ ಮತ್ತು ನಮ್ಮ ಸುಮನ್ ಶೆಟ್ಟರು ಸೇರಿದೆ ವಿಶೇಷವಾದ ಇಂದ ದಿನ ಗೋಪೂಜೆನ ಮಲ್ಪುನ ಅಂದೆ ಒಂದು ಕ್ರಮದಿಯೊಂದ ಸುಮನ್ ಶೆಟ್ಟರು ಪ್ರತಿ ಶುಕ್ರವಾರ ಈ ಜಾಗಕ್ಕೆ ಬಂದು ಗೊತ್ತಲೆಗೆ ತನ್ನ ಕೈ ದಾನಾತು ಸುರ್ಸುಲೇನೆ ಪರಂದನ್ನು ಮಾತಾಕೊಂಡದ್ದು ದೇವರ ಗೊತ್ತಿಸವನನ್ನ ವಿಶೇಷ ಆಯ್ನ. ಬೆಳ್ತಂಗಡಿ ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ಡಾ ದಯಾಕರ್ ಮಾತನಾಡಿ, ಗೋಶಾಲೆ ನಡೆಸುವುದು ಕಷ್ಟದ ಕೆಲಸ. ಆದರೂ ಹಿಂದೂಗಳ ಸಹಕಾರದಿಂದ ವಿಶ್ವ ಹಿಂದೂ ಪರಿಷತ್ ಗೋ ಸೇವೆಯಲ್ಲಿ ನಾನಾ ಕಡೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ ಎಂದರು. ಒಂಜಿ ಗೋಶಾಲೆ ಮಲ್ಪಂಡ ಏತ್ ಬಂಗ ಉಂಡು ಪಂಡ ಅವು ಮಲ್ತಿನಾಗೆ ಗೊತ್ತು ಸ್ವಯಮೇವ ಪಂಡ ಅನುಭವ ಬೋರ್ಡ್ಗೆ ಅಂಚಿನಲ್ಪ ಈ ನಂದಿನಿ ಗೋಶಾಲೆಯನ್ನು ಈತು ಪೊರ್ಲುಡು ಪಂಡ ಏತೋ ಗೋಶಾಲೆಯನ್ನು ಒಂಜಿ ವಿಸಿಟ್ ಮಲ್ಪಂಚಿನ ಒಂಜಿ ಭಾಗ್ಯ ಎಂಟು ತೆಗೆದುಂಡು ಐಟು ತೂರೇಟ್ ಒಂದು ಅತ್ಯಂತ ಕ್ಲೀನ್ ಆಯ್ನ ಒಂದು ಗೋಶಾಲೆ ಅಂಚನೆ ಭಾರಿ ಪೊರ್ಲುಡು ಸಾಂಗಿನ ಒಂದು ಗೋಶಾಲೆ ಬಂಡ ನಂದಿನಿ ಗೋಶಾಲೆ. ಬೇತೆ ಗೋಶಾಲೆ ಇಪ್ಪು ಅಂಡ ಐಟ್ ಬೇತೆ ಕಾರಣಲ್ಲಿ ಇಪ್ಪು. ಸೊ ಹಸ್ರಣ್ಣೆ ನಾಲ್ಕು ಮಾತ ಸೇರಿದು ಬುಕ್ ಅಂಚನೆ ಮಾತ ನಮ್ಮ ಗ್ರಾಮದ ಏತು ಪೊರ್ಲುಡು ಸಾಕಾರ ಮಲ್ಪೇರು ಬಂಡದು ಈ ನಂದಿನಿ ಗೋಶಾಲೆ ತುನಗ ಒಂದು ಅನುಭವ. ವಿಹಿಂಪ ಮುಖಂಡ ಭುಜಂಗ ಕುಲಾಲ್, ವೆಂಕಟರಮಣ ಆಸರಣ್ಣ ಗೋಪೂಜೆ ನೆರವೇರಿಸಿದರು. ಗೋವುಗಳಿಗೆ ವಿವಿಧ ತಿನಿಸುಗಳನ್ನು ನೀಡಲಾಯಿತು. ಗೋಶಾಲಾ ಸಿಬ್ಬಂದಿಗಳನ್ನು ಗೌರವಿಸಲಾಯಿತು. ಮೊಕ್ತೇಸರ ವಾಸುದೇವ ಆಸರಣ್ಣ, ಪ್ರಸಾದ್ ಆಸರಣ್ಣ, ಸದಾನಂದ ಆಸರಣ್ಣ, ಸುಮನ್ ಶೆಟ್ಟಿ, ಜಯಕುಮಾರ್ ಮಯ್ಯ, ಸ್ವರಾಜ್ ಶೆಟ್ಟಿ, ದೇವದಾಸ್ ಮಲ್ಯ, ಈಶ್ವರ್, ಪುರುಷೋತ್ತಮ್ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು.